ಸಂಕಕಮಲಾಕರಿ ಚಂದ್ರಕಲಾಕರಿ ಚಾಲವಿದ್ಯಾಧರಿ ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿಯ ತ್ರಿಪುರ ಸುಂದರಿ ನಿನ್ನ ಪುಣ್ಯಪದ ಪುಂಡರೀಕಗಳಿಗೆ ರಕ್ತಬೀಜನ ಷಷ್ಠಾಂಗ ಪ್ರಣಾಮಗಳನ್ನು ನಿನ್ನ ಪಾದ ಭಜಕರಾದಂತಹ ರಕ್ತಬೀಜಾಕ್ಕೇರಿದ್ದೆ ನಮ್ಮ ನಾನು ತಾಯೇ ಏನು ಭಜನೆ ಮಾಡುತ್ತಾ ಕಾಲವನ್ನು ಕಳೆಯಬೇಕೆಂಬಂತ ಉದ್ದೇಶವಲ್ಲ. ಈ ಬಯಲಿನಲ್ಲಿ ಈ ಓಣಿಯಲ್ಲಿ ನಿಂತುಕೊಳ್ಳುವ ಉದ್ದೇಶ ಅಲ್ಲ. ನೀನು ಪೂಜೆ ಪಡೆಯಬೇಕಾದ ಅಲ್ಲಿ ನಾನು ಅಲ್ಲಿಯೂ ಭಜನೆ ಮಾಡ್ತೇನೆ. ಇಲ್ಲಿ ಮಾಡುವಂತಹ ಭಜನೆ ಇದು ಕಾಮ್ಯ ಕರ್ಮವಮ್ಮ. ಅಲ್ಲಿ ಇದುವರೆಗೆ ಮಾಡಿದ ನಿಷ್ಕಾಮ ಕರ್ಮ. ನನಗಾಗಿ ಅಲ್ಲ, ನನ್ನ ದೊರೆಯಾದಂತಹ ಶುಂಭನಿಗಾಗಿ. ಆತ ನಿನ್ನನ್ನು ಬಯಸಿದ್ದಾನೆ. ಹೇಳೋದಕ್ಕಾಗಿ ಬಹಳ ಮಂದಿಗಳು ಬಂದಿದ್ದಾರೆ. ಬಂದವರಿಗೆಲ್ಲ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಿದ್ದಂತೆ ನೀನು. ನಿಜ. ನನ್ನಲ್ಲಿ ಮಾತ್ರ ಆ ರೀತಿಯ ಉತ್ತರ ಹೇಳಬಾರ್ದಮ್ಮ. ಮತ್ತೆ ಪೃಥ್ವಿ ಊರಕ್ಕೆ ಒಡೆಯನಾಗಿ ನಡೆದುಕೊಳ್ಳುವ ಆಧಾರ ಸ್ತಂಭವಾಗಿ, ಕುಂಬಿಲಿಯ ಪ್ರತ್ಯಕ್ಷ ಶಂಭುವಾಗಿ, ವಜ್ರ ಸ್ತಂಭದಂತೆ ಬೆಳೆಯುತ್ತಾ ಇದ್ದಾನಮ್ಮ ಶುಂಭಾಸುರ. ಗಂಡುಗರೆ ಅಂದ್ರೆ ಅವನೇ, ಹೆಣ್ಣೆಂದ್ರೆ ನೀನೇ. ಮೂರು ಲೋಕದ ಒಡೆಯ ನೀನು, ಮೂರು ಲೋಕದ ಒಡತಿ. ನೀವಿಬ್ರು ಜೊತೆ ಆಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸಿದ್ರಿ ಅಂತಾದರೆ ನಾವು ಉನ್ನತಿಯನ್ನು ಉತ್ಕರ್ಷನ್ನು ಬಹಳ ಬೇಗನೆ ಹೊಂದೋದಕ್ಕೆ ಸಾಧ್ಯವಿದೆ. ನಿನ್ನ ಹಂಬಲಿಕೆಯಲ್ಲೇ ಕಾಲ ಕಳೆಯುತ್ತಾ ಇದ್ದಾನಮ್ಮ. ಚಂಡಮುಂಡರ ಮೂಲಕವಾಗಿರುವ ವಾರ್ತೆ ಕೇಳಿಸಿದ ಕ್ಷಣ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ಅಂತ ಭಜನೆ ಮಾಡ್ತಾ ಇದ್ದಾನೆ. ನಿತ್ಯ ಭಜನೆ ಮಾಡ್ತಾನೆ ಅಂತಾದ್ರೆ, ನಿತ್ಯ ನೆನೆಯುತ್ತಾನೆ ಅಂತಾದ್ರೆ ಅದು ಒಂದು ರೀತಿಯ ಧ್ಯಾನವೇ ಅಲ್ವಮ್ಮ. ಧ್ಯಾನಕ್ಕೆ, ಭಜನೆಗೆ, ತಪಸ್ಸಿಗೆ ಯೋಗ್ಯವಾದ ಫಲ ಕೈಗೂಡಲೇಬೇಕು. ಕೇಳಬೇಕಾದ್ರೆ ಶಾಸ್ತ್ರಕಾರಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿ ಕರೆ ತರುವೆ ಹೀಗೆಂದು ಭರವಸೆಯನ್ನಾಡಿ ಒಂದೊಂದರ ಸಮೇತನಾಗಿ ಬಂದಿದ್ದೀನಿ. ನೀನದರಲ್ಲಿ ಕುಳಿಕೆ ಅಂತಾದ್ರೆ ಅದರ ಹಿಡಿಕೆಗೆ ನಾನು ಹೆಗಲನ್ನು ಕೊಡ್ತೇನೆ. ಸಂಭ್ರಮದಿಂದ ಶಿವಣಿತಾಪುರ ತಗೊಂಡು ಹೋಗ್ತೇನೆ. ಬಾರಿಸುವ ಮರಣಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಡಿಗಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಣಿಸು. ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸುವ, ನಮ್ಮೆಲ್ಲರನ್ನು ಹರಸುವ. ಬಾ 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 ರಕ್ತಬೀಜ. ಅಮ್ಮ, ಭಕ್ತಿಯೋ ನಿನ್ನದು? ನನಗೆ ಭಕ್ತಿ ಮಾಡಲಿಕ್ಕೆ ಈಗ ಸಮಯ ಸಾಕಾಗುದಿಲ್ಲಮ್ಮ. ಭಜನೆ ಮಾಡುತ್ತಿರುವೆಯ? ಸಮಯ ಇದ್ದಷ್ಟು ಜಪ ಮಾಡುದಷ್ಟೇ, ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳು? ಕಾಯ ಕುಗ್ಗಿಸಿ ಬೆನ್ನು ಬಗ್ಗಿಸಿ ಬಾಗಿ ಬೇಡುತ್ತಿರುವೆಯ ನನ್ನಲ್ಲಿ? ಬಾಗಬೇಕಾದಲ್ಲಿ ಬಾಗಬೇಕು, ಎದೆ ಸೆಟದು ನಿಲ್ಲಬೇಕಾದಲ್ಲಿ ನಿಲ್ಲಬೇಕು. ನಮಗೆ ಅದೆಲ್ಲ ಗೊತ್ತು. ಗುರುಪಾಠ ಸ್ವಭಾವವನ್ನೇ ಮರೆತ ಹಾಗುಂಟಲ್ಲ ನೀನು ಈ ಹೊತ್ತಿಗೆ. ಭಕ್ತಿ ಮಾಡುವಲ್ಲಿ ನಾವು ರಕ್ಷಣದ ಭಾವ ತೋರಿಸಿದ್ರೆ ಆಗುತ್ತದಮ್ಮ. ನಿನ್ನ ಕುಲ, ನಿನ್ನ ನೆಲ, ಇದನ್ನೆಲ್ಲ ಮರೆತು ವ್ಯವಹರಿಸುವೆಯ ಹಾಗಿದ್ರೆ? ನನ್ನ ಕುಲ ಯಾವುದೇ ಆಗಲಿ, ಆದ್ರೆ ಬ್ರಹ್ಮ ಒಲಿದಿದ್ದಾನೆ ನನಗೆ. ನಿನ್ನ ಶುಂಭನಿಗೆ ನೀನು ಆಡಿದಂತ ಮಾತನ್ನು ಮರೆತೆಯ ಹಾಗಿದ್ರೆ ಹೇಳು. ಯಜಮಾನರ ಮುಂದೆ 1000 ಹೇಳ್ತೇವೆ, ಅದೆಲ್ಲ ಈಡೇರಿಸಲಿಕ್ಕೆ ಆಗುತ್ತದಮ್ಮ.